ಮುಸ್ಲಿಂ ಯುವತಿಯನ್ನು ಹಿಂದೂ ಯುವಕ ಮದುವೆಯಾದರೆ ಅಂತ ಯುವಕನಿಗೆ 5 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಬಿಜೆಪಿ ಮುಖಂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಹೇಳಿದೆ. ಅಧ್ಯಕ್ಷ ಅಶ್ರಫ್ ಕಲ್ಲೇಗ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಸ್ಲಿಂ ಹೆಣ್ಣು ಮಕ್ಕಳ ಮದುವೆಯ ಬಗ್ಗೆ ಅವರ ಅಪ್ಪ ಅಮ್ಮ ಜಮಾತ್ನವರು ಚಿಂತಿಸುತ್ತಾರೆ. ಯತ್ನಾಳ್ ಅವರಿಗೆ ಈ ಚಿಂತೆ ಬೇಡ. ಮುಸ್ಲಿಂ ಯುವತಿಯನ್ನು ಮದುವೆಯಾದ ಹಿಂದೂ ಹುಡುಗರಿಗೆ 5 ಲಕ್ಷ ನೀಡುವ ಬದಲು ಹಿಂದೂ ಸಮಾಜದಲ್ಲೇ ಮದುವೆಯಾಗದೆ ಉಳಿದಿರುವ ಹೆಣ್ಣು ಮಕ್ಕಳ ಮದುವೆ ಮಾಡಿಸಲಿ. ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡನ ಮಗನೇ ಯುವತಿಗೆ ಮಗು ಮಾಡಿ ಈಗ ಮೋಸ ಮಾಡಿದ್ದಾನೆ. ಮೊದಲು ಯತ್ನಾಳ್ ಮುಂದೆ ನಿಂತು ಆ ಯುವಕನ ಜೊತೆ ಸಂತ್ರಸ್ತ ಯುವತಿಯ ಮದುವೆ ಮಾಡಲಿ. ಬಿಜೆಪಿಯಲ್ಲಿ ಚಲಾವಣೆಯಲ್ಲಿ ಇಲ್ಲದ ನಾಣ್ಯದಂತಾಗಿರುವ ಯತ್ನಾಳ್ ಅವರು ಈಗ ಪಕ್ಷದ ನಾಯಕರ ಗಮನ ಸೆಳೆಯಲು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದರು. ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯನ್ನು ಮದುವೆ ಆದರೆ 5 ಲಕ್ಷ ರೂಪಾಯಿ ಕೊಡ್ತಾನೆ ಅಂತೇಳಿ ನಾನು ಬಸವನಗೌಡ ಯತ್ನಾಳ್ಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ಹಿಂದೂ ಹುಡುಗಿಯರು ಪ್ರಾಯ ಮೀರಿದಂಥ ಎಷ್ಟೋ ಹಿಂದೂ ಹುಡುಗಿಯರು ಇವತ್ತು ಮದುವೆ ಆಗದೆ ಮನೆಯಲ್ಲಿದ್ದಾರೆ. ಅವರನ್ನು ಮದುವೆ ಮಾಡಿಸಿಕೊಳ್ಳೋ ಕೆಲಸವನ್ನು ನೀವು ಮಾಡಿ. ಪುತ್ತೂರಿನಲ್ಲಿ ಹಿಂದುತ್ವ ಮುಖಂಡನ ಮಗ ಅತ್ಯಾಚಾರ ಮಾಡಿ ಮಗು ಮಾಡಿದಲ್ಲ, ಅವನಿಗೆ ಮದುವೆ ಮಾಡಿಸಿಕೊಳ್ಳಿಸೋ ಕೆಲಸ ಮಾಡಿ ನೀವು. ಇದನ್ನು ಬಿಟ್ಟು ನಾವು ಮುಸ್ಲಿಂ ಹುಡುಗಿಯನ್ನು ಮದುವೆ ಮಾಡಿಸಿಕೊಡ್ಲಿಕ್ಕೆ ಅವರ ತಂದೆ ತಾಯಿಗಳಿದ್ದಾರೆ, ಕುಟುಂಬಸ್ಥರಿದ್ದಾರೆ, ಸಮುದಾಯ ಇದೆ, ಜಮಾತ್ ಇದೆ, ಎಲ್ಲೋ ಇದೆ. ಆ ಕೆಲಸ ಇವರಿಗೆ ಬೇಡ. ಅವರದೇ ಸಮುದಾಯದ ಜನ ಹಿಂದೂ ಎಷ್ಟೋ ಹೆಣ್ಮಕ್ಳು ಇವತ್ತು ಇಲ್ಲಿ ವಿಧವೆ ಆಗಿದ್ದಾರೆ. ಬೇಕಾದರೆ ನರೇಂದ್ರ ಮೋದಿ ಅವರ ಹೆಂಡತಿ ಇದ್ದಾರಲ್ಲ, ಅವರನ್ನು ಸರಿ ಮಾಡಿಸಿಕೊಡುವಂಥ ಕೆಲಸ ಅವ್ರು ಮಾಡಲಿ. ಅವರು ಬೇರೆ ಇದ್ದಾರೆ, ಹೆಂಡತಿ ಬೇರೆ, ಗಂಡ ಬೇರೆ ಇದ್ದಾರೆ. ಇದನ್ನು ಬಿಟ್ಟು ಸುಮ್ಮನೆ ಅವರು ಈಗ ನಡೆಯದ ನಾಣ್ಯ ಚಲಾವಣೆಯಲ್ಲಿ ಇಲ್ಲ. ಏನಾದರೂ ಮುಸಲ್ಮಾನನ್ನು ಬೈದು ಚಲಾವಣೆಗೆ ಬರಲಿ, ನನ್ನ ವಾಪಸ್ ಪಾರ್ಟಿಗೆ ಸೇರಿಸಲಿಕ್ಕೆ ಎಂಬ ಅವರ ಇರಾದೆ ಇರ್ಬೋದು. ಆ ಇರಾದೆಯನ್ನು ಬಿಟ್ಟು ಇನ್ನಾದರೂ ಅವರ ಕ್ಷೇತ್ರಕ್ಕಾಗಿ ಅವರು ಕೆಲಸ ಮಾಡಲಿ. ಮುಸ್ಲಿಮರನ್ನು ನಿಂದನೆ ಮಾಡುವುದು, ಬೈಯುವುದನ್ನು ನಿಲ್ಲಿಸಿ ಇನ್ನಾದರೂ ಅವರು ಸರಿದಾರಿಗೆ ಬರಲಿ ಎಂಬ ಒತ್ತಾಯವನ್ನು ಅವರಿಗೆ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ನ ಕೋಶಾಧಿಕಾರಿ ಅಶ್ರಫ್ ಬಾವು ಪಡೀಲ್, ಕಾರ್ಯದರ್ಶಿ ಬಶೀರ್ ಪರ್ಲಡ್ಕ, ಹಂಸಾ ಕಬಕ, ನೌಷದ್ ಬೋಳುವಾರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. Volkswagen Mangalore, Airport Road, Yeyadi, Mangalore. Volkswagen.